ಜೀವನದಲ್ಲಿ ಪ್ರಥಮ ಬಾರಿಗೆ ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡಿಕೊಟ್ಟಿದ್ದೇನೆ. ಎಲ್ಲರೂ ತುಂಬುರದಿಂದ ಚಪ್ಪಾಳೆ ಬಲಾತ್ಕಾರ ನನ್ನ ಗೆಳತಿ ನನ್ನ ನೋಡಿ ನಗತಿ ನನ್ನ ಗೆಳತಿ ನಿಜ ನಡುಗರಿಲ್ಲ ನಿಜ ನಡುಗರಿಲ್ಲ ರಂಗ ಹುಟ್ಟಿದರೆ ಹುಟ್ಟಬೇಕು, ಕನ್ನಡ ನಾಡಿನಲ್ಲಿ ಹುಟ್ಟಬೇಕು. ಮೆಟ್ಟಿದ್ರೆ ಮೆಟ್ಟಬೇಕು, ಯಾರನ್ನು ಮೆಟ್ಟಬೇಕು ಗೊತ್ತುಂಟ? ಈ ಹಂಡ ಕುಡಿದ್ರೆ ಮೂತ್ರಪಿಂಡ ಹೋಗ್ತದೆ ಅಂತ ಹೇಳ್ತಾರಲ್ಲ, ಆ ಪಾತ್ರಿ ಮಕ್ಕಳನ್ನೇ ಮೆಟ್ಟಬೇಕು. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಸರಗಂಗೆಯಲ್ಲೇ ಇರಿ. ನಮಸ್ಕಾರ ಸ್ವಾಮಿ. ಪರಿಚಯ ಆಯ್ತಾ? ನಮ್ಮ ಅಪ್ಪಯ್ಯನ ಪರಿಚಯ ಇರ್ಬೋದು, ಭಾರಿ ಪ್ರಚಾರದಲ್ಲಿದ್ದಾರೆ. ಲಚ್ಚು ಗುರಿಕಾರರು. ಲಚ್ಚು ಗುರಿಕಾರನ ಮಗನೇ ರಂಗ ಅಂತ ಹೇಳಿದ್ರೆ ನಾನೇ. ಊರಿನವರೆಲ್ಲ ಹೇಳುವುದು ರಂಗ ಒಬ್ಬ ಕುಡುಕ, ಅವ ಸರಿ ಇಲ್ಲ, ಕುಡ್ಕೊಂಡು ತಿರುಗ್ತಾ ಹಾಗೆ ಈಗ ಅಂತ ಹೇಳುದು ಅಂತ ಕೇಳುದು. ಹೆಂಡ ಕುಡ್ಕೊಂಡು ತಿರುಗ್ತಿದ್ರೆ ಮರ್ಯಾದೆ ಕೊಡ್ತಾರೆ ಕೇಳುದಾ? ಇವತ್ತಿನ ಕಾಲದಲ್ಲಿ ನಮ್ಮಂತ ಕುಡುಕನನ್ನ ಮಕ್ಕಳಿಗೆ ಇರುವ ಮರ್ಯಾದೆ ಕುಡಿದಿದ್ದವರಿಗೆ ಇಲ್ಲೋದು ಗೊತ್ತುಂಟಾ? ಗೊತ್ತಾಯ್ತು, ಆ ಕಡೆ ಹೋಗ್ಲಿಕ್ಕೆ ಶುರು ಆಯ್ತು. ಹೌದಪ್ಪ, ಹೇಗೆ ಕುಡುಕರಿಗೆ ಮರ್ಯಾದೆ ಜಾಸ್ತಿ. ಅದು ನಾನು ಇವತ್ತು ಈ ಸಭೆಯಲ್ಲೇ ನಿಮ್ಗೆ ಸಾಧಿಸಿ ತೋರಿಸ್ತೇನೆ. ನೋಡಿ ಪಾಪ ಇವತ್ತು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕಿಂತ ಶುರು ಮಾಡಿದ, ಇಷ್ಟೊಳ್ಳೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಕಲಾಭಿಮಾನಿಗಳು ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಕ್ಕೆ ಭಾಗವತರೆ ನಿಮ್ಮ ರೀತಿ ಒಂದು ಒಳ್ಳೆ ವಸ್ತ್ರ ಹಾಕೊಂಡು ಹಾಕುದ್ನೆಲ್ಲ ಹಾಕಿ ಸುಗಂಧ ದ್ರವ್ಯ ಎಲ್ಲ ಪೂಸ್ಕೊಂಡು ನೀವು ಎದುರುಗಡೆ ಬಂದು ನಿಂತ್ಕೊಳ್ಳಿ. ನಿಮ್ಮನ್ನ ಯಾರಾದ್ರೂ ನೋಡ್ತಾರ? ನಿಮ್ಮನ್ನು ನೋಡುವುದೇ ಇಲ್ಲ. ಅದೇ ನನ್ನ ರೀತಿ ಒಂದು 90 ಹಾಕೊಂಡು ಬಂದು ಎದುರುಗಡೆ ನಿಂತ್ಕೊಂಡು ಯಾವನ ಮಾತು ಕೇಳಿದ್ರೆ ಸಾಕು, ಕಾರ್ಯಕ್ರಮದ ವ್ಯವಸ್ಥಾಪಕರೊಟ್ಟಾಗಿ ಅಣ್ಣಯ್ಯ ಇಲ್ಲಿ ಗಲಾಟೆಯನ್ನು ಮಾಡಬೇಡಿ ಅಂತ ಎದುರುಗಡೆ ಆಸನ ಹಾಕಿ ಕೂರಿಸ್ತಾರೆ. ಅದ್ಯಾಕೆ? ನಮ್ಮಂತ ಕುಡುಕರಿಗಿರುವ ಬೆಲೆ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ಸಮ ಇದ್ದವರು ಎಷ್ಟೋ ಜನ ಹಾವು ಕಚ್ಚಿ ಸತ್ತುವಾದ ಉದಾಹರಣೆ ಉಂಟು. ನಮ್ಮಂತ ಕುಡುಕನನ್ನ ಮಕ್ಕಳಿಗೆ ಹಾವೇ ಕಚ್ಚುವುದಿಲ್ಲ. ಯಾಕಂದ್ರೆ ನಾವು ಮೊದಲೇ ಹಾವಾಗಿರ್ತೇವಲ್ಲ. ಅಷ್ಟೇ ಅಲ್ಲ, ಕುಡುಕರಿಗೆ ಹಾವು ಕಚ್ಚುವುದಿಲ್ಲ. ಯಾಕೆ? ನಾವು ಹೆಂಡ ಕುಡ್ಕೊಂಡು ನಡ್ಕೊಂಡು ಬರುವುದು ಹೇಗೆ? ಸರಿ ನೋಡಿ, ಹೀಗೆ ನಡ್ಕೊಂಡು ಬರುವಾಗ ಹಾವು ನಮ್ಮನ್ನ ಕಟ್ಲಿಕ್ಕಂತ ಬೆಚ್ಕೊಂಡು ಬರ್ತದೆ. ಬೆಚ್ಕೊಂಡು ಬಂದ ಹಾವು ಅಚಿಕಾಲಿ ಕೊಚ್ಚುದ, ಇಚಿಕಾಲಿ ಕೊಚ್ಚುದ, ಅಚಿಕಾಲಿ ಕೊಚ್ಚುದ ಅಂತ ಹಾವಿಗೆ ಮಣ್ಣಿ ವಿಷಯಕ್ಕೆ ಹುತ್ತ ಸೇರ್ಕೊಳ್ತದೆ. ಗೊತ್ತುಂಟ? ಇನ್ನೂ ಉಪಯೋಗ ಉಂಟು ನೋಡಿ. ಪಾಪ ಒಬ್ಬ ಸಮ ಇದ್ದ ಗಂಡ, ಅವನಿಗೆ ಯಾವುದೇ ರೀತಿಯ ಬೇಡದೆ ಹೋದ ಅಭ್ಯಾಸ ಇರುವುದಿಲ್ಲ. ಅವ ಕೆಲಸ ಬಿಟ್ಟು ಮನೆಗೆ ಬರುವಾಗ ಈ ಹೆಂಡತಿಯಾದವಳು ಎಂತ ಮಾಡ್ತಾಳೆ? ಸ್ವಾಮಿ ಇಷ್ಟೊತ್ತಿಗೆ ಬಂದ್ರ್ಯಾ, ನಾಳೆ ಬೆಳಿಗ್ಗೆ ಆದ್ರೆ ಹಾಲಿನವನಿಗೆ ದುಡ್ಡು ಕೊಡ್ಲಿಕ್ಕೆ ಉಂಟು, ಸ್ತ್ರೀಶಕ್ತಿ ಸಂಘಕ್ಕೆ ಹಣ ಕಟ್ಲಿಕ್ಕೆ ಉಂಟು, ಅದಕ್ಕೆ ಹಣ ಕಟ್ಲಿಕ್ಕೆ ಉಂಟು, ಇದಕ್ಕೆ ಹಣ ಕಟ್ಲಿಕ್ಕೆ ಉಂಟು ಅಂತ ಹೇಳಿ ಆ ಪಾಪದ ಗಣ್ಣಿಗೆ ಚ್ವರಿ ಮಾಡಿ ಅವನಿಗೊಂದು ಮಾನಸಿಕ ಹಿಡಿಸಿ ಅವನಿಗೊಂದು ಮರಳು ಹಿಡಿಸಿ ಬಿಡ್ತಾರೆ. ಅದೇ ಗಂಡ ಅಥವಾ ಕೆಲಸ ಬಿಟ್ಟು ಮನೆಗೆ ಬರುವಾಗ ಒಂದು 90 ಹಾಕೊಂಡು ಬಂದ್ರೆ ಹೆಂಡತಿ ಮಾತೆಂತ, ಹೋಯ್ ಬನ್ನಿ ನಾವು ಮಲ್ಕೊಂಬ, ನಾವು ಬೆಳಿಗ್ಗೆ ಮಾತಾಡುವ.
ಮತ್ತೆ ರಾತ್ರಿ ಮಾತಾಡಿದ್ರೆ ಬೀಳ್ತದೆ ಕೊಡುಗು, ಅದರಲ್ಲೂ ಕುಡಿತದಿಂದ ಉಪಯೋಗ ಉಂಟು. ಇನ್ನು ಈ ಕುಡುಕರು ಸತ್ತೋದ್ರೆ ಅವ್ರನ್ನ ಸುಡ್ಲಿಕ್ಕೆ ಎಣ್ಣೆ ಬೇಡ, ಹೊಟ್ಟೆ ಒಳಗೆ ಇರ್ತದಲ್ಲ, ಕಪ್ಪ ಕೊಟ್ಟಿಗಿರಿ ಕೊಟ್ಟರೆ ಸಹ ಎಲ್ಲೇ ಪಕ್ಕ ಹಿಡ್ಕೊಂಡು ಅದ್ರಲ್ಲೂ ಉಪಕಾರ ಉಂಟು ಸ್ವಾಮಿ. ಹಾಗಂತ ನಾನು ಈ ರೀತಿಯಾಗಿ ಕುಡಿಲಿಕ್ಕೆ ಕಾರಣ ಏನು? ತಲೆ ಬಿಸಿ ಸ್ವಾಮಿ, ತಲೆ ಬಿಸಿ. ಪ್ರಾಯ 25 ಆದ್ರೂ ಅಪ್ಪಯ್ಯ ನನ್ನಿನ್ನು ಮದುವೆ ಮಾಡುವುದಿಲ್ಲ. ಯಾಕಂತ ಅಪ್ಪಯ್ಯ ನಾವು ಬೇಡ, ಹಾಗಂತ ಅಪ್ಪ ನನಗೆ ಮದುವೆ ಮಾಡ್ಲಿಲ್ಲ ಅಂತ ನಾನು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ನಮ್ಮ ಸ್ವಪ್ರಯತ್ನ ನಾವು ಮಾಡ್ಬೇಕು. ನನಗೆ ಸರಿಯಾದ ಹುಡುಗಿಯನ್ನು ನಾನೇ ಹುಡುಕಬೇಕಂತ ಮುಂದಾದವ. ಹಾಗಂತ ನನ್ನನ್ನು ಮದುವೆ ಆಗುವ ಹೆಣ್ಣು ಹೇಗಿರ್ಬೇಕು? ಅಯ್ಯೋ, ಈಗಿನ ಕಾಲದಲ್ಲಿ ಕೆಲವು ಹೆಣ್ಣುಗಳೆಲ್ಲ ಇದ್ದಾರೆ. ಯಾವ ರೀತಿ? ಆ ವಾತಿದ ಚೀಲ ಒಂದು ಹಾಕೊಂಡು, ಆ ತುಟಿಗೆಯ ಕೆಂಪು ಕೆಂಪು ಬಣ್ಣದ್ದೆಲ್ಲ ಬಳ್ಕೊಂಡು, ಆ ಎತ್ತರದ ಪಾದರಕ್ಷೆ ಹಾಕೊಂಡು ನಡ್ಕೊಂಡು ಬರುದು ನೋಡ್ಬೇಕು. ಹೇಗೆ ಆ ರೀತಿ ಹೆಣ್ಣು ನಂದು ಬೇಡ. ನನ್ನನ್ನು ಮದುವೆ ಆಗುವ ಹೆಣ್ಣು ಹೇಗಿರ್ಬೇಕು? ಲಕ್ಷಣವಾಗಿ ಸೀರೆಯನ್ನುಟ್ಟು, ಹಣೆಗೊಂದು ಸಿಂಧೂರ ತಿಲಕವನ್ನಿಟ್ಟು, ಜಡೆಗೆ ಮಲ್ಲಿಗೆ ಹೂವನ್ನು ಮುಟ್ಟು, ಕೈಗೆ ಕೈಬಳೆಯನ್ನಿಟ್ಟು, ಕಾಲಿಗೆ ಕಾಲುಂಗುರವನ್ನಿಟ್ಟು, ಮೈ ತುಂಬಾ ಸೀರೆಯನ್ನಿಟ್ಟು ಆಕೆ ನಡೆದುಕೊಂಡು ಬರ್ತಾ ಇದ್ರೆ ಸನಾತನವಾದಂತಹ ನನ್ನ ಹಿಂದೂ ಸಂಸ್ಕೃತಿಯನ್ನ ಪ್ರತಿಬಿಂಬಿಸಲು ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವ ಹೆಣ್ಣಾಕೆ. ಹೆಣ್ಣನ್ನ ಕಂಡಾಗ ಕೈ ಮುಗಿಯುವಾಗೆ ಇರಬೇಕು ಹೊರತು ಕೈ ಎತ್ತುವಾಗಿರಬಾರ್ದು. ಅಂತಹ ಸಂಸ್ಕೃತಿ ಉಳ್ಳ ಹೆಣ್ಣನ್ನ ನೋಡುವುದಾದ್ರೆ ನಮ್ಮ ಈ ಸಭೆಗೆ ಬಂದು ನೋಡಬೇಕು. ಹಾಗಂತ ನಂಗೆ ಆ ರೀತಿ ಇರುವ ಹೆಣ್ಣು ಬೇಡ. ನಾ ಇಷ್ಟು ಒಳ್ಳೊಳ್ಳೆ ಮಾತಾಡಿ ನಾನು ಒಳ್ಳೆವಂತ ಭಾವಿಸ್ಕೊಳ್ಬೇಡಿ. ನಂಗೆ ಮದುವೆ ಬೇಡ. ನನ್ನ ಆಲೋಚನೆ ಏನು? ಅಪ್ಪಯ್ಯ ಮದುವೆ ಮಾಡ್ತಿದ್ರು ಒಟ್ಟಿಲ್ಲ, ಮೊದಲು ಹೋಗಿ ಯಾವ್ದಾದ್ರು ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡುದು. ಬಲಾತ್ಕಾರ ಆದ್ಮೇಲೆ ಅವಳಿಗೆ ಒಂದು 9 ತಿಂಗಳಾಗುದಿಲ್ವಾ? ಆಮೇಲೆ ಆ ಹೆಣ್ಣು ನಂಗೆ ಕಟ್ಟಿ ಬಿಡ್ತಾರೆ. ಇದು ನಮ್ಮ ಉಪಾಯ. ಹಾಗಂತ ಹೆಣ್ಣು ಮಕ್ಕಳು ಬೇಕಾದ್ರೆ ನಾವು ಇಲ್ಲಿ ನಿಂತ್ಕೊಂಡ್ರೆ ಸಿಗ್ತಾರ? ಸಿಗುದಿಲ್ಲ. ಇವತ್ತು ಹತ್ತಿರದಲ್ಲಿ ಜಾತ್ರೆ ಉಂಟು. ಜಾತ್ರೆ ಪೇಟೆಗೆ ಹೋದ್ರೆ ಎಲ್ಲಾದ್ರೂ ಒಂದು ಹೆಣ್ಣು ಒಂಟಿಯಾಗಿ ಸಿಕ್ಕಿದ್ರೆ ನಮ್ ಕೆಲಸ ಅಲ್ಲಿಂದಲೇ ಪ್ರಾರಂಭ. ಹಂಗಿರ್ತದೆ, ಹಿಂಗಿರ್ತದೆ, ಅಲ್ಲಿರ್ತದೆ, ಇಲ್ಲಿರ್ತದೆ. ನಿಮ್ಮಲ್ಲಿ ಜಂಬಲಿ ಹೆಂಗಿರ್ತದೆ? ಹಾಗಾದ್ರೆ ಹೋಗ್ತೇನೆ. ಓ ಪೊಣ್ಣೆ, ಜಾಯ ಪಂಡ ಲುಕ್ಮಿನಕ್ಕನ ಗಂಡ ಯಾಂಕಲ್ ಕೊಡ್ತಾರೆ ಎಲ್ಲಿ ಉದುರತ್ತ. ಈ ಒಲ್ಪತ್ತು ಭತ್ತ ನಿನ್ನ ಪೊದರೆಂಚಿನ ಕಜಿಪೇನ ಅಶನಾಂಡ ಇಲ್ಲ. ಇದಕ್ಕಿರ್ಬೋದೆ, ಹಿಂದಿಯಲ್ಲೇ ಮಾತಾಡ್ತೇನೆ. मेरे प्यार रखियो, इधर आया हूँ. तुम्हारा नाम क्या है? तू क्या करता हूँ? मेरा नाम, मेरा नाम क्या है? मेरा नाम रंगा है. रंगा मुर्चा है. तुम्हारा नाम क्या है? रखियो. ಭಾಷೆಯಲ್ಲೇ ಮಾತಾಡ್ತೇನೆ. ಅಣ್ಣ, ನೀ ಎಲ್ಲಿಂದ ಬಂದೆ? ಹಬ್ಬಗುಟ್ಟಿ ನೀ ಎಂತ ಮಾಡ್ತೆ? ನಿನ್ ಹೆಸರೆಂತ? ಸಾಕಾರ ನೀರ್ ಹಿಡ್ಕ ಬರ್ತಿದ್ರು. ಬೇಕಾದ್ರೆ ನೀರ್ ಕುಡ್ಕೊಂಡು ಒಳ್ಳೆ ದೊಣ್ಣು ಹರಿಸ್ಕೊ. ಕೂಡಲ್ಲ ನೀ ಯಾರು? ಅಯ್ಯಪ್ಪ, ಯಾವ ಭಾಷೆಗೆ ಬೆಲೆ ಇಲ್ದಿದ್ರು ಕೂಡ ನಮ್ಮ ಕುಂದಾಪುರ ಭಾಷೆಗೆ ಒಂದು ಬೆಲೆ ಉಂಟು ಅನ್ನುವುದಾಗ ಆಯ್ತು. ಎಷ್ಟು ಭಾಷೆಯಲ್ಲಿ ಮಾತಾಡ್ತಿದ್ರು ಕೂಡ ಇವತ್ತು ಪ್ರತಿಕ್ರಿಯೆ ಇಲ್ಲ. ಹಾಗಾದ್ರೆ ಕುಂದಾಪುರ ಭಾಷೆ ಮಾತಾಡುವಾಗ ಇವಳು ಪ್ರತಿಕ್ರಿಯಿಸ್ತಾಳಂತಾದ್ರೆ ಅಷ್ಟು ಸುಂದರವಾದಂತಹ ಭಾಷೆ ನಾವು ಆಡುವ ಕುಂದಾಪುರ ಭಾಷೆ. ಕುಂದಾಪುರ ಭಾಷೆಯನ್ನು ಮಾತಾಡ್ಬೇಕಾದ್ರೆ ಕುಂದಾಪುರದ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿ ಬರಬೇಕು. ಯಾಕೆ ಹೇಳಿ? ಕನ್ನ ಹಾಕುವವನಲ್ಲ ಕನ್ನಡಿಗ, ಅನ್ನ ಹಾಕುವವ ಕನ್ನಡಿಗ. ದ್ವೇಷ ಮಾಡುವವನಲ್ಲ ಕನ್ನಡಿಗ, ಪ್ರೀತಿ ಮಾಡುವವ ಕನ್ನಡಿಗ. ಇಂತಹ ಸುಂದರ ಸುಲಲಿತವಾದಂತಹ ಮಾತೃಭಾಷೆ ಕನ್ನಡವನ್ನ ನಾವೆಲ್ಲರೂ ಪ್ರೀತಿಸಬೇಕು, ಪ್ರೇಮಿಸಬೇಕು, ಪೋಷಿಸಬೇಕು. ಹಾಗಾಗಿ ಈ ಕುಂದಾಪುರ ಭಾಷೆಯನ್ನ ನಾವೆಲ್ಲರೂ ಉಳಿಸಬೇಕು. ಆದ್ರೂ ಕೂಡ ಕುಂದಾಪುರ ಭಾಷೆ ಅಭಿಮಾನದ ಮೇಲೆ ಅವಳು ಒಕ್ಕೊಟ್ಲಲ್ಲ. ಮಾತುಕತೆ ಮುಂದುವರಿಸುವ. ಓ ಹೆಣ್ಣೆ ರೂಪ, ಚಪಲತನ್ನೇ ಚಿಗುಡುತ್ತವಲ್ಲ ಈ ನಿನ್ನ ಚೆಲುವು. ಹೆಚ್ಚೇಕೆ ಮುದುಕರೆ ಮುಖರಿಸಿ ಬಿಡುವ ನಿನ್ನ ಮನೋಹರ ರೂಪ. ನಿನ್ನ ನಗುವಂತ ತಿಳಿದ್ರದು ಮಟ್ಟ ಮಲ್ಲಿಗೆಯ ಬಿಟ್ಟೆ. ಹರಿಹರ ಹಿರಣ್ಯ ಗರ್ಭ ರರಿಸಿರಿಗಿಂತಲೂ ನುರುಳಿಗಳಾದ ಈ ನಿನ್ನ ಚೆಲುವು. ನಿನ್ನನ್ನು ಕಂಡಾಗ ಮಾನ ಮನ್ಮಥನ ಅರವಿಂದ ಅಚ್ಯುತ ಸೂತ ನವಮಲಿಕ ನಿಲೋತ್ಪಲ ಇರುವಂತ ಪಂಚಶರಗಳನ್ನು ಒಮ್ಮೆ ನಮ್ಮಲ್ಲಿ ನನ್ನ ಹೃದಯ ನಾಲ್ಕು ಟ್ವೈಕಾ 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 ಎಂದು ಬೀರುತ್ತಾ ಇದ್ದಾನೆ. ಸರೋವರದ ಅಂಚಿನಲ್ಲಿ ಗಂಡಿನ ಕೊಡಬಂದ ಇದ್ದು ತರಮಿಸುವುದರಲ್ಲಿ ಬಂದಂತ ಚೆಲುವೆ. ಆ ನಿನ್ನ ಹಾವಬೇನು ಬಾಬಬೇನು ಅವಣ್ಣನೆಯ ಅವಸ್ಮರಣೀಯ. ಆ ನಿನ್ನ ಬಳಕುವ ಕೊಂಟ, ಆ ನಿನ್ನ ಬಲಮುರಿ ಶಂಕದಂತಿಪ್ಪ ನಿನ್ನ ಕಂಠ. ಕಾಮನ ಬಿಲ್ಲನ್ನ ಇವಾಗ ಮಾಡಿಪ್ಪಂತ ಹುಬ್ಬುಗಳು, ಸೊಂಪಿಗೆ ಮುಖಿನಂತಾಗ್ತದೆ ನಿನ್ನ ಮೂಗು. ಜೇನುಗಡಗಳೇ ತುಂಬಿರುವಂತಹ ನಿನ್ನ ಕೆಂಪುಟಿ, ಹುಣ್ಣಿಮೆ ಚಂದ್ರನಂತೆ ಶೋಭಿಸುತ್ತಿರುವ ದಾರವಿಂದ ಈ ನಿನ್ನ ರೂಪವನ್ನ ಲಾವಣ್ಯ ಪೊಗಳರುವ ಆದಿಶೇಷನಂತೆ ಕಾಸ್ತ ನಾಲಿಗೆಗಳು ಎಳೆಗಿರಬಾರದಿತ್ತೆ ಚಿನ್ನ. ನಿನ್ನನ್ನು ಕಂಡಾಗ ಶಂಕರಿ, ಶಿವಶಂಕರಿ, ಈಶ್ವರಿ, ಪರಮೇಶ್ವರಿ, ಗಗನ, ಗಾಂಧಿ, ವಿಷ್ಣು, ಯಾಮಿನಿ, ಬೇಲೂರ ಶಿಲಾ ಬಾಲಿಕೆಗಳ ಕೋಟಿ ಸೌಂದರ್ಯವನ್ನು ತುಂಬಿರುವ ಕರ್ಪೂರದ ಗಂಬೆ ಚಂದ್ರದ ಗೊಂಬೆ. ಆ ನಿನ್ನ ಟ್ಯಾಟ್ರಿಕ್ಕಿ ಕೈಕಾಲು, ಆ ನಿನ್ನ ಪಟ್ಟಣಕ್ಕೆ ಯಾರಿ, ಆ ನಿನ್ನ ಕಣ್ಣು, ಆ ನಿನ್ನ ಈ ಮುಖವನ್ನು ಕಂಡು ನಾನು ನಿಜವಾಗಿ ಬಿಟ್ಟೆ. ಚಿನ್ನ ಚಿನ್ನ ಚಿನ್ನ, ನಿನ್ನನ್ನು ಕಂಡಾಗ ನನ್ನ ಮೈಬರದಲ್ಲಿ ಯಾವುದೇ ರೀತಿಯ ಬೈಕೆಗಳು ಕೈಕೊಳ್ತಾ ಬಿಟ್ಟು ರಾಜ ಕರಿಬೇಕು ರಾಜ.
ಒಳ್ಳೆ ರೀತಿಯಲ್ಲಿ ದೇಹ ಸುಖ ಕೊಡು ಅಂತ ಕೇಳಿದ್ರೆ ನನಗೆ 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 ಕೊಡುದಿಲ್ಲ ಅಂತ ಕೇಳ್ತೀಯ. ಕಾರ್ಯಕ್ರಮದ ಮಧ್ಯೆ ಪ್ರತಿಬಂಧ ಮಾಡಬೇಕಾಗಿ ಕ್ಷಮೆ ಯಾಚಿಸ್ತಾ ಇದ್ದೇನೆ. ಜೀವನದಲ್ಲಿ ಪ್ರಥಮ ಬಾರಿಗೆ ಒಂದು ಹೆಣ್ಣನ್ನು ಬಲಾತ್ಕಾರ ಮಾಡಿಕೊಟ್ಟಿದ್ದೇನೆ. ಎಲ್ಲರೂ ತುಂಬುವುದಿದ್ದ ಚಪ್ಪಳೆಯಲ್ಲಿ ಬಲಾತ್ಕಾರ ಅಣ್ಣ ತಂಗಿಯ ಅಮ್ಮ ನಿನ್ನ ದೇವಿನಲ್ಲಿ ಗಂಗನಾರು ಅಮ್ಮ ಅಮ್ಮ ನನ್ನ ಮೇಲೆ ಕೋಪೆಂಡ್ರೆ ಆಚೆ ಬಂದ್ರೆ ಮಡಿಲಿ ಬೇಡ ಬೇಜಾರಿಲ್ಲ. ಬಲಾತ್ಕಾರ ಕೊಟ್ಟಿದೆ ಅಮ್ಮ ಅಮ್ಮ ಅಂತ ನಿನ್ ಪದ್ಯವೇ ಬೇಡ, ಪದ್ಯ ನಾನೇ ಹೇಳ್ತೆ. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ, ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಸಂದರ್ಭದಲ್ಲಿ ನಾರಿಯ ಆರ್ತನಾದ